50 ವರ್ಷಗಳ ಹಿಂದೆ ಆರಂಭಗೊಂಡ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಪುತ್ತೂರು ಇದರ ಸುವರ್ಣ ಮಹೋತ್ಸವ ಸಮಾರಂಭ ಮತ್ತು ಕುಟುಂಬ ಸಮ್ಮೇಳನ ಕಾರ್ಯಕ್ರಮವು ಮೇ 7ರಂದು ಶನಿವಾರ ಬೆಳಗ್ಗೆ 9:30 ರಿಂದ ಸಂಜೆ 5 ಗಂಟೆಯ ತನಕ ನಡೆಯಲಿದೆ. ಸಂಘದ ಸುವರ್ಣ ಮಹೋತ್ಸವ ಸಮಿತಿಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಐತಪ್ಪ ನಾಯಕ್, ಅಧ್ಯಕ್ಷರಾದ ಕಾಂಚನ ಸುಂದರ್ ಭಟ್ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ನಟರಾಜ ವೇದಿಕೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ದೀಪ ಪ್ರಜ್ವಲನ ಮಾಡಲಿದ್ದಾರೆ. ಶಾಸಕ ಸಂಜೀವ ಮಠಂದೂರು ಸಾಧಕರನ್ನ ಸನ್ಮಾನಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಎಚ್ಕೆ ಅವರು ಸ್ವರ್ಣ ಸಂಧ್ಯಾ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ನಗರಸಭಾ ಅಧ್ಯಕ್ಷ ಜೀವಂದರ್ ಜೈನ್, ಸಹಾಯಕ ಆಯುಕ್ತರಾದ ಗಿರೀಶ್ ನಂದನ್, ನಗರಸಭೆಯ ಸದಸ್ಯರಾದ ಪಿಜಿ ಜಗನ್ನಿವಾಸ್ ರಾವ್ ಮುಖ್ಯ ಅತಿಥಿಗಳಾಗಿದ್ದಾರೆ. ಸ್ವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಪ್ರೊಫೆಸರ್ ಎಬಿ ನಾರಾಯಣ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು. ನಾವು ಪೂರ್ಣ ಸರ್ವಸಾಧಾರಣ ಎಲ್ಲ ದಿನಗಳಲ್ಲಿ ಇದ್ದೆವು. ಆದರೆ ಈಗ ಮೊನ್ನೆ ನವೆಂಬರ್ ನಂತರ ಒಂದು ಪೂರ್ಣಕಾಲಿಕ ಒಬ್ಬ ಹುಡುಗಿಯನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿ ದಿನದ 8 ಗಂಟೆ ಅವಧಿ ಅಲ್ಲಿ ಇದ್ದು ಸದಸ್ಯರ ನೋಂದಾವಣೆ ಮಾಡಿ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಷ್ಟೆಲ್ಲ ಕೆಲಸ ಆಗಬೇಕಿದ್ರೆ ಇಲ್ಲಿ ಇದ್ದಂತಹ ಎಲ್ಲ ಅಧಿಕಾರಿ ವೃಂದಗಳು ಇಲ್ಲಿ ಏನಾಗಿದೆ ಅಂದ್ರೆ ಡಿ ದರ್ಜೆ ನೌಕರರಿಂದ DC ವರೆಗೆ ಸುಂದರ್ ನಾಯ್ಕರು ಚೀಫ್ ಎಕ್ಸಿಕ್ಯೂಟಿವ್ ಜಿಲ್ಲಾ ಪಂಚಾಯತ್ ಅಲ್ಲಿ ಆಗಿ ನಿವೃತ್ತರಾದರು. ಅಂದ್ರೆ ಪಿಒದಿಂದ ಹಿಡಿದು DC ವರೆಗಿನವರು ಎಲ್ಲರೂ ಸರಿಸಮಾನವಾಗಿ ನಾವು ಇರುವುದರಿಂದ ಎಲ್ಲ ಯಾವುದೇ ಹುದ್ದೆಯ ಘನತೆ ಗೌರವ ಅಂತೇಳಿ ನಾವು ತೋರಿಸಿಕೊಳ್ಳದೆ ಎಲ್ಲರೂ ಇರುವುದರಿಂದ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಅಂದ್ರೆ ಈ ನಮಗೆ ಏನು ಆ ಕಟ್ಟಡವನ್ನು ಪರ್ಚೇಸ್ ಮಾಡಲಿಕ್ಕೆ 15 ಲಕ್ಷ ರೂಪಾಯಿಯಷ್ಟು ನಾವು ವೆಚ್ಚ ಮಾಡಿದ್ದೇವೆ. ಇಲ್ಲಿ ಯಾವುದೇ ಸಾರ್ವಜನಿಕ ಹಣ ಸ್ವಂತಿಗೆಯನ್ನು ನಾವು ಪಡೆದುಕೊಂಡಿಲ್ಲ. ಒಂದು ಚಿಕ್ಕಾಸು ಕೂಡ ಪಡೆದುಕೊಳ್ಳದೆ ನಿವೃತ್ತ ನೌಕರ ವೃಂದದಿಂದಲೇ ನಾವು ಧನ ಸಂಗ್ರಹವನ್ನು ಮಾಡಿ ಇಷ್ಟು ಸಾಧನೆಯನ್ನು ನಾವು ಮಾಡಿದ್ದೇವೆ. ಈಗ ಸ್ವರ್ಣ ಮಹೋತ್ಸವಕ್ಕೆ ನಾವು ಸಾಧಾರಣ 6 ಲಕ್ಷದಿಂದ 7 ಲಕ್ಷ ರೂಪಾಯಿ ನಮಗೆ ಖರ್ಚು ವೆಚ್ಚ ಇದೆ ಅಂತ ನಾವು ಅಂದಾಜು ಪಟ್ಟಿ ತಯಾರಿಸಿದ್ದೇವೆ. ಪ್ರೊಫೆಸರ್ ಎ.ವಿ. ನಾರಾಯಣ್ ಅವರು ಗೌರವಾಧ್ಯಕ್ಷರಾಗಿ, ಸುಂದರ್ ಭಟ್ರು ಅಧ್ಯಕ್ಷರಾಗಿ, ಸುಂದರ್ ನಾಯ್ಕರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕನ್ವೀನರ್ ಆಗಿ ಅದರ ಒಂದು ಸಂಚಾಲಕನಾಗಿ, ಸಂಘದ ಅಧ್ಯಕ್ಷನಾಗಿ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ನಿವೃತ್ತಿ ಸಂಧ್ಯಾ ಸುರಕ್ಷಾ ಅಂತ ಹೇಳುವಂತಹ ಒಂದು ಸ್ವರ್ಣ ಸಂಧ್ಯಾ ಅಂತ ಹೇಳುವಂತಹ ಒಂದು ಸ್ಮರಣ ಸಂಚಿಕೆ ಮಾಡ್ತೇವೆ, ಅದರ ಸದಸ್ಯರಾಗಿದ್ದಾರೆ. ಒಂದು ಒಳ್ಳೆಯ ಗ್ರಂಥವನ್ನು ನಾವು ಮಾಡಬೇಕು, ನಮ್ಮೆಲ್ಲ ಮಾಹಿತಿಯನ್ನು ಒಳಗೊಂಡ ಒಂದು ಗ್ರಂಥವನ್ನು ಮಾಡಬೇಕು ಅಂತೇಳಿ ಪ್ರೊಫೆಸರ್ ವಿ.ಡಿ. ಅಟ್ಟಿಗದ್ದೆ ಅವರ ಸಂಪಾದಕತ್ವದಲ್ಲಿ ಬನ್ನಿ ಸರ್ ಬನ್ನಿ ಸ್ವರ್ಣ ಸಂಧ್ಯಾ ಬನ್ನಿ ಸರ್ ಒಳಗೊಂಡಿದೆ. ಇದರಲ್ಲಿ ನಾವು ಹೇಗೆ ಅದರ ಖರ್ಚು ವೆಚ್ಚಗಳನ್ನು ಭರಿಸಿದ್ದೇವೆ ಅಂದ್ರೆ ರೂಪಾಯಿ 25,000 ಮತ್ತು ಹೆಚ್ಚು ಕೊಟ್ಟವರ ಪೂರ್ಣ ಪುಟ ಯಾರು ನಾವು ಮಾತ್ರ, ಹೊರಗಿನಿಂದ ಇಲ್ಲ. 10 ಮತ್ತು 15 ಪೂರ್ಣ ಪುಟದೊಂದಿಗೆ ಕುಟುಂಬದ ಎಲ್ಲರ ಒಂದು ಭಾವಚಿತ್ರ. ಇನ್ನು 10,000ಕ್ಕಿಂತ 25,000 ಒಳಗೆ ಕೊಟ್ಟವರದು ಕುಟುಂಬ ಇಲ್ಲ, ದಂಪತಿಗಳ ಭಾವಚಿತ್ರ ಮತ್ತು ಅವರ ಶುಭಾಶಯ. 5,000 ಕೊಟ್ಟವರದು ವೈಯಕ್ತಿಕ ಶುಭಾಶಯ ಫೋಟೋದೊಂದಿಗೆ ಶುಭಾಶಯ. ಇನ್ನು 2,500 ಕೊಟ್ಟವರು ಕೇವಲ ಶುಭಾಶಯ ಫೋಟೋ ಇಲ್ಲ. ಈ ರೀತಿಯಾಗಿ ನಾವು ಧನ ಸಂಗ್ರಹವನ್ನು ಮಾಡಿದ್ದೇವೆ. ಇದರಿಂದಾಗಿ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ನಮಗೆ ಈಗಾಗಲೇ ಸಾಧಾರಣ 7 ಲಕ್ಷ ರೂಪಾಯಿಯಷ್ಟು ನಾವು ಎಲ್ಲೂ ಹೋಗಲಿಲ್ಲ. ಒಂದು ಅವಶ್ಯಕ ಪೂರಕವಾದಂತಹ ಒಂದು ಮಾಹಿತಿಗಳನ್ನು ಕೊಡಬೇಕು, ಒಂದು ಆರೋಗ್ಯದ ಮಾಹಿತಿ, ಇನ್ನು ಪೊಲೀಸ್ ಇಲಾಖೆಯ ಮಾಹಿತಿ, ಪೆನ್ಷನರಿಗೆ ಬ್ಯಾಂಕಿನ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ಇದನ್ನು ಮಾಡಿದ್ದೇವೆ. ಇನ್ನು 7 ಜನ ಸಾಧಕರು ನಮ್ಮ ಜಿಲ್ಲೆಯ ನಮ್ಮ ನಿವೃತ್ತ ನೌಕರರಲ್ಲ, ಅವರನ್ನು ಒಂದು 7 ಜನರನ್ನು ಗುರುತಿಸಿ ಒಂದು ಮಾದರಿಯಾಗಿ ನಾವು ಮಾಡಬೇಕು ಅಂತೇಳಿ 7 ಸಾಧಕ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸ್ವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸುಂದರ್ ನಾಯ್ಕ್, ಸಂಚಾಲಕರಾದ ಡಾಕ್ಟರ್ ಮಾಧವ್ ಭಟ್ ಎಚ್, ಸ್ಮರಣ ಸಂಚಿಕೆ ಸಮಿತಿಯ ಸದಸ್ಯರಾದ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.